ಸಿಂಡಿಕೇಟ್ ಬ್ಯಾಂಕ್ನ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರದ ವಿತ್ತ ಮಂತ್ರಾಲಯದ ಸೂಚನೆಯಂತೆ ಗ್ರಾಹಕರನ್ನ ತಲುಪುವ ಉಪಕ್ರಮ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಕುರಿತಾದ ವರದಿ ಇಲ್ಲಿದೆ. ಸಿಂಡಿಕೇಟ್ ಬ್ಯಾಂಕ್ನ ಆಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರದ ವಿತ್ತ ಮಂತ್ರಾಲಯದ ಸೂಚನೆಯಂತೆ ಗ್ರಾಹಕರನ್ನ ತಲುಪುವ ಉಪಕ್ರಮ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಸಿಂಡಿಕೇಟ್ ಬ್ಯಾಂಕ್ನ ಸ್ವರ್ಣ ಜಯಂತಿ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಸಿಂಡಿಕೇಟ್ ಬ್ಯಾಂಕ್ನ ವಲಯ ಕಚೇರಿಯ ಮಹಾಪ್ರಬಂಧಕ ಭಾಸ್ಕರ್ ಹಂದೆ ಉದ್ಘಾಟಿಸಿದರು. ಈ ಒಂದು ಸಡಗರವನ್ನು ಗ್ರಾಹಕರನ್ನು ತಲುಪುವಂತಹ ಒಂದು ಸಡಗರವನ್ನು ಕಸ್ಟಮರ್ ಔಟ್ರೀಚ್ ಪ್ರೋಗ್ರಾಮ್ ಒಂದು ಸಡಗರವನ್ನು ಎಲ್ಲ ಕಡೆ ದೇಶದ 400 ಜಿಲ್ಲೆಗಳಲ್ಲಿ ಸರ್ಕಾರ ಹಮ್ಮಿಕೊಂಡಿದೆ. ಅದರಲ್ಲಿ ಪ್ರಥಮ ಹಂತದಲ್ಲಿ ಸುಮಾರು 250 ಜಿಲ್ಲೆಗಳಲ್ಲಿ ಈ ಒಂದು ಗ್ರಾಹಕರನ್ನು ತಲುಪುವಂಥ ಉಪಕ್ರಮ ಗ್ರಾಹಕ ಸಂಪರ್ಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ದೇಶದಲ್ಲಿ ಆರ್ಥಿಕ ವ್ಯವಸ್ಥೆಯ ಸುಧಾರಣೆಗಾಗಿ ವಿತ್ತ ಮಂತ್ರಾಲಯ ಗ್ರಾಹಕರನ್ನ ತಲುಪುವ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಎಲ್ಲ ಬ್ಯಾಂಕುಗಳು ಒಂದೇ ಸೂರಿನಡಿಯಲ್ಲಿ ಗ್ರಾಹಕರಿಗೆ ತಮ್ಮ ಸವಲತ್ತಿನ ಬಗ್ಗೆ ಮಾಹಿತಿಯನ್ನ ನೀಡಬೇಕು ಎಂಬುದು ಇದರ ಮುಖ್ಯ ಉದ್ದೇಶವಾಗಿದೆ. ವೈಯಕ್ತಿಕ ಸಾಲ, ಉದ್ದಿಮೆ ಸಾಲ, ವಸತಿ ಹಾಗೂ ವಾಹನ ಸಾಲಗಳ ಜೊತೆಗೆ ಬ್ಯಾಂಕ್ ಖಾತೆಗಳನ್ನು ಸ್ಥಳದಲ್ಲಿಯೇ ತೆರೆದುಕೊಡಲಾಗುವುದು. ನಮ್ಮ ಮಣಿಪಾಲ ವಲಯ ಕಚೇರಿಯ 3 ಜಿಲ್ಲೆಗಳು ಬೆಳಗಾವಿ, ದಕ್ಷಿಣ ಕನ್ನಡ ಹಾಗೂ ಉಡುಪಿ. ಇಲ್ಲಿ ನಮ್ಮ ಸಿಂಡಿಕೇಟ್ ಬ್ಯಾಂಕು ಅಗ್ರಣಿ ಬ್ಯಾಂಕ್ ಆಗಿದೆ. ಸೊ ಈ ಗ್ರಾಹಕರನ್ನು ಸಂಪರ್ಕಿಸುವ ಉಪಕ್ರಮಕ್ಕೆ ನಮಗೆ ಸಿಂಡಿಕೇಟ್ ಬ್ಯಾಂಕಿಗೆ ಜವಾಬ್ದಾರಿಯನ್ನು ಕೊಡಲಾಗಿದೆ. ಅದೇ ಪ್ರಕಾರ ಇವತ್ತಿನ ದಿನ ಮಣಿಪಾಲದ ಸಿಂಡಿಕೇಟ್ ಬ್ಯಾಂಕಿನ ಗೋಲ್ಡನ್ ಜೂಬ್ಲಿ ಆಡಿಟೋರಿಯಂನಲ್ಲಿ ನಾವು 2 ದಿನಗಳ ಕಾಲ, ಇವತ್ತು ಮತ್ತು ನಾಳೆ 5 ಮತ್ತು 6ನೇ ತಾರೀಕು ಅಕ್ಟೋಬರ್ 2 ದಿನಗಳ ಕಾಲ ನಾವು ಈ ಗ್ರಾಹಕರನ್ನು ತಲುಪುವ ಉಪಕ್ರಮವನ್ನು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಹಾಪ್ರಬಂಧಕರು, ಜಿಲ್ಲೆಯ ಅಗ್ರಗಣ್ಯ ಬ್ಯಾಂಕ್ ಆದ ಸಿಂಡಿಕೇಟ್ ಬ್ಯಾಂಕ್ಗೆ ಗ್ರಾಹಕರನ್ನ ತಲುಪುವ ಉಪಕ್ರಮವನ್ನು ಆಯೋಜಿಸುವ ಜವಾಬ್ದಾರಿಯನ್ನು ನೀಡಿದೆ. ಜನರಲ್ಲಿ ಆರ್ಥಿಕ ಪರಿಸ್ಥಿತಿಯ ಸುಧಾರಣೆ ಮತ್ತು ಬ್ಯಾಂಕಿಂಗ್ ವ್ಯವಹಾರದ ಮಾಹಿತಿಯನ್ನ ನೀಡುವುದು ಇಲ್ಲಿ ನಡೆಯುತ್ತದೆ. ಇಂದು ಮತ್ತು ನಾಳೆ 2 ದಿನಗಳ ಕಾಲ ಖಾಸಗಿ ಹಾಗೂ ರಾಷ್ಟ್ರೀಕೃತ 23 ಬ್ಯಾಂಕುಗಳು ಗ್ರಾಹಕರಿಗೆ ಮಾಹಿತಿಯನ್ನ ನೀಡಲಿದೆ. ಸರ್ಕಾರ ನೀಡಿದ ಜವಾಬ್ದಾರಿಯನ್ನ ಸಿಂಡಿಕೇಟ್ ಬ್ಯಾಂಕ್ ಯಶಸ್ವಿಯಾಗಿ ನಿಭಾಯಿಸಲಿದ್ದು, ಗ್ರಾಹಕರಿಗೆ ಸಮಗ್ರ ಮಾಹಿತಿಯ ಜೊತೆಗೆ ಗ್ರಾಹಕರ ಹಾಗೂ ದೇಶದ ಆರ್ಥಿಕ ಸುಧಾರಣೆಗೆ ಸರ್ವ ಪ್ರಯತ್ನವನ್ನ ಮಾಡಲಾಗುವುದು ಎಂದಿದ್ದಾರೆ. ಇವತ್ತು ಹಾಗೂ ನಾಳೆ ನಡೆಯಲಿರುವ ಈ ಗ್ರಾಹಕರನ್ನು ತಲುಪುವ ಕಾರ್ಯಕ್ರಮದಲ್ಲಿ ವಿವಿಧ ಥರದ ಸಾಲ ಸೌಲಭ್ಯಗಳ ಮಂಜೂರಾತಿ ಪತ್ರಗಳನ್ನು ಕೊಡಲಿದ್ದೇವೆ. ಅದು ವೈಯಕ್ತಿಕ ಸಾಲಗಳಾಗಲಿ, ಬಿಸಿನೆಸ್ ಸಾಲಗಳಾಗಲಿ, ಕೃಷಿ ಸಾಲಗಳಾಗಲಿ, ವಿದ್ಯಾಭ್ಯಾಸಕ್ಕೆ ಸಾಲಗಳಾಗಲಿ, ಮನೆ ಸಾಲ ಆಗಲಿ, ಯಾವುದೇ ಥರದ ಸಾಲ ಸೌಲಭ್ಯಗಳು ಬ್ಯಾಂಕುಗಳಲ್ಲಿ ಲಭ್ಯವಿದೆ. ದಿವಾಕರ್ ಹಿರಿಯಡ್ಕ, ಸ್ಪಂದನ ನ್ಯೂಸ್, ಮಣಿಪಾಲ.